ಜನಮನ ಗೆದ್ದ ವಿ4 ನ್ಯೂಸ್ನ ಜನಪ್ರಿಯ ಕಾರ್ಯಕ್ರಮ ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ 2 ಯಶಸ್ವಿಯಾಗಿ ತುಳುನಾಡಿನ ಜನರನ್ನ ನಕ್ಕು ನಗಿಸ್ತಾ ಇದೆ. ಈವರೆಗಿನ ಪಂದ್ಯಗಳಲ್ಲಿ ಜನರನ್ನ ಹಾಸ್ಯದ ಹೊನಲಿನಲ್ಲಿ ತೇಲಿಸಿದ ಸಿಪಿಎಲ್ ಸೀಸನ್ 2 7ನೇ ಸುತ್ತಿನ ಪ್ರದರ್ಶನ ಪಂದ್ಯ ಮಂಗಳೂರಿನ ಉರುವ ಮೈದಾನದಲ್ಲಿ ನಡೆಯಿತು. ತಂಡಗಳ ಭರ್ಜರಿ ಪರ್ಫಾರ್ಮೆನ್ಸ್ಗೆ ಪ್ರೇಕ್ಷಕರು ಫುಲ್ ಫಿದಾ ಆದರು. ಕಾಮಿಡಿ ಪ್ರೀಮಿಯರ್ ಲೀಗ್ ಸುದ್ದಿ ಮನೋರಂಜನಾ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿ ಮನೆ ಮಾತಾಗಿರುವ ವಿ4 ನ್ಯೂಸ್ನ ಜನಪ್ರಿಯ ಕಾರ್ಯಕ್ರಮ. ಮೊದಲ ಆವೃತ್ತಿಯಲ್ಲಿ ಜನಮನ ರಂಜಿಸಿದ್ದ ಸಿಪಿಎಲ್ ಸೀಸನ್ 2 ಜನರ ಮನ ಗೆದ್ದಿದೆ. ವಿ4 ನ್ಯೂಸ್ ಮತ್ತು ಕಲ್ಯಾಣ್ ಜುವೆಲ್ಲರ್ಸ್ ಮುಖ್ಯ ಪ್ರಾಯೋಜಕತ್ವದಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಮತ್ತು ಅರುಣಾ ಮಸಾಲಾ ಸಹಯೋಗದಲ್ಲಿ ನಡೆಯುತ್ತಿರುವ ಸೀಸನ್ 2 ನಲ್ಲಿ ಈವರೆಗೆ ನಡೆದ 6 ಪ್ರದರ್ಶನಗಳಲ್ಲಿ ಜನರನ್ನ ನಕ್ಕು ನಗಿಸಿರುವ ಕಾಮಿಡಿ ಪ್ರೀಮಿಯರ್ ಲೀಗ್ನ 7ನೇ ಸುತ್ತಿನ ಪ್ರದರ್ಶನ ಪಂದ್ಯವು ಮಂಗಳೂರಿನ ಉರ್ವ ಫ್ರೆಂಡ್ಸ್ ಕಲ್ಚರಲ್ ಅಸೋಸಿಯೇಷನ್ನ 67ನೇ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಮಂಗಳೂರಿನ ಉರ್ವ ಮೈದಾನದಲ್ಲಿ ನಡೆಯಿತು. 7ನೇ ಸುತ್ತಿನ ಪ್ರದರ್ಶನ ಪಂದ್ಯದಲ್ಲಿ ಮೊದಲ ಸ್ಪರ್ಧೆಯು ಮುನೀಶ್ ಕುಡ್ಲಾ ಕುಸಾಲ್ ಮತ್ತು ಫ್ಲಾಂಟ್ ತೃಪ್ತಿ ಕಲಾವಿದರ ನಡುವೆ ನಡೆಯಿತು. ದ್ವಿತೀಯ ಸ್ಪರ್ಧೆಯು ವಿನು ತೆಲಿಕೆದ ತೆನಾಲಿ ಮತ್ತು ಪ್ಲಾನೆಟ್ ಜಿ ವೈಷ್ಣವಿ ತಂಡಗಳ ನಡುವೆ ನಡೆಯಿತು. ರೂಮುಡು ಕೂಡುಪಾಡ್ದು ಪತ್ರಪಾಡ್ದು ಎಂಗೊಂಜಿ ಬೊಂಡ ಕಂತು ಕೊರಿ ನೀರು ಏನ ಓ ಮಾರಿ ಪತ್ತನ ಬೊಂಡ ಕಂತು ಕೊರ್ಪುನ ಗಡಿ ಬಿಟ್ಟಿಡಿ ಎಂಕಾಯ ಕಂತು ಕೊರ್ತಿಂದಾದ ದಾದೆ ದಾದೆ ಆಯ ತುರೆ ಕಟ್ಟು ಮಾಲ್ತು ಯಾನು ಒಯ್ಪುನಿ ಓಡೇ ಬರ್ಪಿನಿ ಮಾರೆ ಮಲ್ಲಜ್ಜಿ ಕಜಿಪುಗಾಂಡು ಉಪ್ಪಾಡು ಅವನ್ ಎನ್ನ ತುರ್ರೆ ಮಲ್ಲೆಜ್ಜಿ ಕುಡೋರಿ ಗೆಸ್ಟಿಗೆ ಅವ್ನು ಕಂತು ಕೊಡ್ತಾರತ್ತ ಆಯ ಗೆಂದಲ್ಲಿ ಬಂಡ ಅಂದು ಒಯ್ತೊಂದುಲ್ಲೆ ಬರೋಂದಿಜ್ಜಿ ಕೆಂಬುಡೆ. ಮೂರನೇ ಹಣಾಹಣಿಯು ಕುಂಬ್ಳೆ ಸೋಲಾರ್ ಜೈಮಾತಾ ಮತ್ತು ಬಿಯೋಮಾಂಡ್ ರಾಜಶ್ರೀ ತಂಡಗಳ ನಡುವೆ ನಡೆಯಿತು. ಇದೇ ಸಂದರ್ಭದಲ್ಲಿ ಫೆಬ್ರವರಿ 22ರಂದು ತೆರೆ ಕಾಣಲಿರುವ ತುಳು ಚಲನಚಿತ್ರ ಕಂಬಳಬೆಟ್ಟು ಭಟ್ರಿನ ಮಗಳ್ ಚಿತ್ರತಂಡವು ಚಿತ್ರದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಂಡಿತು. ಕಂಬಳಬೆಟ್ಟು ಭಟ್ರಿನ ಮಗಲ್ ಒಂಜಿ ಪೊಣ್ಣನ ಕತೆ, ಒಂಜಿ ತುಳುನಾಡದ ಒಂಜಿ ಪೊಣ್ಣನ ಪೆರ್ಮೆದ ಪೊಣ್ಣನ ಕತೆ. ಅವು ಭಾರಿ ಶೋ ಕೂಡ ಏನು ಪುಣೆದು ಜನಕ್ಲಿಗೆ ಒಂಜಿ ಕುಲ್ಲುದು ತೂಪುನ ಚಿತ್ರ ಒಂಜಿ ಮನರಂಜನೆ ಕೊರ್ಪುನ ಚಿತ್ರ ಒಂಜಿ ಎಡ್ಡೆ ಚಿತ್ರ ಅಂತ ಪನೊಲಿ ಬರ್ಪುನ 22 ತಾರೀಕಿಗೆ ಅವು ಮಾತ ನಮ್ಮ ಕರಾವಳಿದಾದ್ಯಂತ ಮಾತ ಚಲಚಿತ್ರಡು ಬರ್ರೆ ಉಂಡು. ನಿಖಲು ಮಾತೆರ್ಲ ತೂದು ಎಂಕ್ಲಿಗೆ ಈ ಕಲಾವಿದರಿಗೆ ಮಾತೆಲ್ಲ ಆಶೀರ್ವಾದ ಮಲ್ಪಡು. ಸಿಪಿಎಲ್ ಸೀಸನ್ 2ನ ಮುಖ್ಯ ತೀರ್ಪುಗಾರರಾದ ಮೈಮ್ ರಾಮದಾಸ್ ಮತ್ತು ಶಶಿರಾಜ್ ಕಾವೂರು ಅವರ ಜೊತೆಗೆ ವಿಶೇಷ ತೀರ್ಪುಗಾರರಾಗಿ ಖ್ಯಾತ ಸ್ಯಾಂಡಲ್ವುಡ್ ಕೋಸ್ಟಲ್ ವುಡ್ ನಟಿ ಸೋನಲ್ ಮೊಂತೆರೋ, ಖ್ಯಾತ ನಟ ನಿರ್ದೇಶಕ ವಿಸ್ಮಯ್ ವಿನಾಯಕ್ ಅವರು ಆಗಮಿಸಿ ಪ್ರೋತ್ಸಾಹಿಸಿದ್ರು. ಪುರ್ಲುಡು ದಿರ್ತೊಂದು ಬರೋಡ ಬರ್ಚ ಮಾರೆ ದಿರ್ತೊಂದು ಬರಚ್ಚ ನಾನೊಂಜಿ ಪುರ್ಲುಡು ಇನ್ನೊಂದಾಗಿ ದಿರ್ತೊಂದು ಬರ್ಪಿನಿ ಯಾನೊಂಜಿ ಓಟು ಕುಂತಿದ್ದೀನಿ ಅಭ್ಯರ್ಥಿ ಮಾರೆ ಬೊಕ ನಿನ್ನದಾದ ಇತೋರ್ತಿ ಅಂಕುಲು ಸವಯಾತ್ರೆ ಮಲ್ತಿನ ಮರ್ಲೇರ್ಲೇಕ ಒಂಜೊಂಜಿ ಓಟುಗೊಂಜಿ ಉಂತುದಿಗೆ ಪ್ರಚಾರಕ್ಕೂ ಮಾತ ಒಂಜೊಂಜಿ ಲೆತ್ತೊಂಬ ಇದೆಯ ಆಗ ಸೈತ್ ಮತ್ನಾಗ ಬಾಯಿ ಬಾರ್ಪುಜಿ ಬೇಗೋರಿಯಾಗ ಕೆಬಿಗೇನುಜಿ ಆಯ ಕಾಸು ಬಂದ ಬಾಯಿ ಬಿಡ್ಪಿ ನಿಂಗದು ಸೊಯ್ಯಜ್ಜಿ ಎನ್ನ ಕಾರ್ಯಕರ್ತೆರು ಮಾರಾಯ ಬಾಯಿ ಬರ್ಪುಜಿಡ ಕೆಬಿಗೇನು ಜಿಡ ದಾನಾಡು ಓಟುಗೂ ಬಾಯಿ ಬರ್ಪುಜಾಗಲ್ಲ ಕರ್ಮ ನಿನ್ನ ಓಟು ಪಕ್ಕ. ಪ್ರದರ್ಶನ ನೀಡಿದ ತಂಡಗಳಿಗೆ 5,000 ರೂಪಾಯಿ ಗೌರವ ಧನಗಳನ್ನೊಳಗೊಂಡ ವಿ4 ನ್ಯೂಸ್ ಸೀಸನ್ ಅವಾರ್ಡ್, ಸುಚಿತ್ರ ಪ್ರಭಾತ್ ಚಿತ್ರಮಂದಿರದ ವತಿಯಿಂದ ಮೂವಿ ಟಿಕೆಟ್ ಕೂಪನ್ಗಳನ್ನು ವಿತರಿಸಲಾಯಿತು. ಮುನೀಶ್ ಕುಡ್ಲಾ ಕುಸಾಲ್ ತಂಡದ ಮಾಲಕ ಮುನೀಶ್ ಸುವರ್ಣ, ಬರ್ಕೆ ಫ್ರೆಂಡ್ಸ್ ಸ್ಥಾಪಕ ಅಧ್ಯಕ್ಷ ಯಜ್ಞೇಶ್ ಬರ್ಕೆ, ಉರ್ವಾ ಫ್ರೆಂಡ್ಸ್ ಕಲ್ಚರಲ್ ಅಸೋಸಿಯೇಷನ್ ಅಧ್ಯಕ್ಷ ವಿಠೋಬಾ ನುಳಿಪಾಡಿ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನ ಸೇಲ್ಸ್ ಮ್ಯಾನೇಜರ್ ದೀಪಕ್, ಫ್ಲಾಂಟ್ ತೃಪ್ತಿ ಕಲಾವಿದರು ತಂಡದ ಮಾಲಕ ಡಾಕ್ಟರ್ ಸತೀಶ್ ಚಂದ್ರ ಬಿಕೆ, ಡಾಕ್ಟರ್ ವಿದ್ಯಾ ಸತೀಶ್, ಯುಎಫ್ಸಿಎ ಉಪಾಧ್ಯಕ್ಷ ಕಮಲಾಕ್ಷ ಕುಂದರ್, ಕೆಎಂಸಿ ಆಸ್ಪತ್ರೆಯ ಮಾರುಕಟ್ಟೆ ವಿಭಾಗದ ರಾಕೇಶ್, ಯುಎಫ್ಸಿಎ ಸದಸ್ಯ ಕೃಷ್ಣ ಕೆ, ರಾಯಲ್ ಗ್ರೂಮ್ನ ಮಾಲಕ ವಿವೇಕ್, ಫ್ಯಾಷನ್ ಎಬಿಸಿಡಿಯ ಆಡಳಿತ ನಿರ್ದೇಶಕ ಚರಣ್, ಪ್ಲಾನೆಟ್ ಜಿ ವೈಷ್ಣವಿ ತಂಡದ ಮಾಲಕ ಗುರುದತ್ ಕಾಮತ್,
ಯುಎಫ್ಸಿಎ ಸದಸ್ಯ ನೀಲೇಶ್ ಕುಂದರ್, ಬಿಯೋಮಾಂಡ್ ರಾಜಶ್ರೀ ತಂಡದ ಮಾಲಕ ಡಾಕ್ಟರ್ ಮಹೇಶ್ ಮಲ್ವತ್ಕರ್, ಯುಎಫ್ಸಿಎ ಮಾಜಿ ಅಧ್ಯಕ್ಷರುಗಳಾದ ವಿಶ್ವನಾಥ್ ಕೋಟ್ಯಾನ್, ಜಯಂತ್ ಕುಮಾರ್, ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕ ಲಕ್ಷ್ಮಣ್ ಕುಂದರ್, ಉಪಾಧ್ಯಕ್ಷೆ ರೋಸ್ಲಿನ್ ಡಿಲೇಮಾ, ವಿ4 ನ್ಯೂಸ್ನ ಕಾನೂನು ಸಲಹೆಗಾರ ಜೀವನ್ ಪ್ರಕಾಶ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದು ಪ್ರದರ್ಶನ ನೀಡಿದ ತಂಡಗಳಿಗೆ ಪ್ರಶಸ್ತಿಗಳನ್ನು ವಿತರಿಸಿದ್ರು. ಗಣ್ಯರಿಗೆ ವಿಶೇಷ ತೀರ್ಪುಗಾರರಿಗೆ ಸ್ಮರಣಿಕೆಗಳನ್ನು ನೀಡಿ ಗೌರವಿಸಲಾಯಿತು. ವಿ4 ನ್ಯೂಸ್ ಮತ್ತು ಕಲ್ಯಾಣ್ ಜುವೆಲ್ಲರ್ಸ್ ಸಹಭಾಗಿತ್ವದಲ್ಲಿ ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ 2 ಮನರಂಜಿಸಲಿದೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಮತ್ತು ಅರುಣಾ ಮಸಾಲಾ ಸಹಯೋಗದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಬಿವರೇಜ್ ಪಾರ್ಟ್ನರ್ ಆಗಿ ನಂದಿನಿ, ಯುಎಂ ರೆನಿಗೇಡ್, ಎಂಟರ್ಟೈನ್ಮೆಂಟ್ ಪಾರ್ಟ್ನರ್ ಆಗಿ ಸುಚಿತ್ರಾ ಪ್ರಭಾತ್ ಚಿತ್ರಮಂದಿರ ಮತ್ತು ಗ್ರೀನ್ ಎನರ್ಜಿ ಪಾರ್ಟ್ನರ್ ಆಗಿ ಕುಂಬ್ಳೆ ಸೋಲಾರ್ ಸಂಸ್ಥೆ ಸಹಯೋಗ ನೀಡುತ್ತಿದೆ. ಇದರ ಜೊತೆಗೆ ರಾಯಲ್ ಹೆವೆನ್ ರೋಸ್, ಒಲಿಂಪಿಕ್ ಸ್ಪೋರ್ಟ್ಸ್, ಕೆಎಂಸಿ ಆಸ್ಪತ್ರೆ, ಗೋ ಹಿಲ್, ಪ್ಲಾನೆಟ್ ಜಿ, ಆಪಲ್, ಫ್ಲಾಂಟ್ ಹೇರ್ ಫಿಕ್ಸಿಂಗ್, ಕಾರ್ಡೆಕರ್, ಮೋತಿ ಮಹಲ್, ರೆನಾಲ್ಟ್, ಬಿಯೋಮಾಂಡ್, ಡಿಜಿಟಲ್ ಪ್ಲಾನೆಟ್, ರೆಡ್ ಎಫ್ಎಂ, ಎಸ್ಡಿಎಂ ಕಾಲೇಜು ಉಜಿರೆ ಮತ್ತು ಶಾರದಾ ಆಯುರ್ವೇದ ಆಸ್ಪತ್ರೆಯ ಪ್ರಾಯೋಜಕತ್ವದಲ್ಲಿ ಸಿಪಿಎಲ್ ಸೀಸನ್ 2 ಜನಮನ ಗೆಲ್ತಿದೆ. ನಿಕ್ಕಿತ್ತ ಎನ್ನ ವರ್ಕ್ದ ಮಿತ್ತು ಕತಾರ್ಗೆ ಬಾರೆ ತಿಕ್ಕೊಂಡು ನಿನ್ನೆ ನಿಕ್ಕ ಕತಾರ್ಗೆ ಬಾರೆ ದಾದ ಬೋಡು ಕತಾರ್ಗೆ ಬಾರೆ ಆಧಾರ್ ಕಾರ್ಡ್ ಬೋಡು ವಾ ಮಂಗೆ ಮಾರ ಅತ್ತ ಕತಾರ್ ಬಾರ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಓ ಮಂಗ ರೇಷನ್ ಕಾರ್ಡ್ ಕತಾರ್ಗೆ ಬಾರೆ ಅತ್ತು ಮಗ ಕುತ್ತಾರ್ಗೆ ಬಾರೆ ಪಾಸ್ಪೋರ್ಟ್ ಬೋಡಿಯಾ ಪಾಸ್ಪೋರ್ಟ್ ಬೋರ್ಡ್ ಗೊತ್ತಾನದ ಲೈಟಲ್ಲ ನಿಕ್ಕಿತ್ತ ಏನು ವರ್ಕ್ದ ಮಿತ್ತು ಬೋಂದಿಯಲ್ಲಿ ಕಡ ಬರುಂದುಲ್ಲೆ ಸೊ ನಿಕ್ಕಿ ದಾದ ಬೋಡು ಪಾಸ್ಪೋರ್ಟ್ ಬೋರ್ಡ್. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಮಂಗಳೂರು.